ಅದು ಸಾಯಂಕಾಲ 5:30 ನದಿ ಬಳಿ ರಸ್ತೆ ಪಕ್ಕ ಗಾಡಿ ಒಂದು ನಿಂತಿತ್ತು. ಮಧ್ಯಾಹ್ನ ಸರಿಸುಮಾರು 2 ಗಂಟೆಗೆ ಊಟ ಮುಗಿಸಿಕೊಂಡು ನದಿಯ ನೀರನ್ನ ಕುಡಿದು ವಾಪಸ್ಸು ಬರುವಾಗಲೂ ಕೂಡ ಈ ಬೈಕು ಅಲ್ಲೇ ನಿಂತಿದ್ದನ್ನ ನರಸಪ್ಪ ಕಂಡಿದ್ದಾನೆ. ಸಾಯಂಕಾಲ ತನ್ನ ಹೊಲದ ಕೆಲಸವನ್ನ ಮುಗಿಸಿಕೊಂಡು ಹೋಗುವಾಗಲೂ ಕೂಡ ಆ ಬೈಕು ಅಲ್ಲೇ ನಿಂತಿದ್ದನ್ನ ನೋಡಿ ಅವನಿಗೆ ವಿಚಿತ್ರ ಅನಿಸಿತ್ತು, ಆಶ್ಚರ್ಯ ಕೂಡ ಆಗಿತ್ತು. ಮಧ್ಯಾಹ್ನ ಕೂಡ ಆ ಬೈಕ್ ಬಳಿ ಯಾರೂ ಇರಲಿಲ್ಲ. ಸಾಯಂಕಾಲವಾದರೂ ಕೂಡ ಆ ಬೈಕ್ ಬಳಿ ಯಾರೂ ಕಂಡು ಬರಲಿಲ್ಲ. ನರಸಪ್ಪನಿಗೆ ಯಾಕೋ ಅನುಮಾನ ಬಂದಿದೆ. ಆ ಬೈಕು ತನ್ನ ಗ್ರಾಮದ ಅಂಬಲಿ ಕುಟುಂಬಕ್ಕೆ ಸೇರಿದ್ದು ಅಂತ ನರಸಪ್ಪನಿಗೆ ಚೆನ್ನಾಗಿ ಗೊತ್ತಿತ್ತು. ಅವನ ಮನೆಗೆ ಹೋಗುವ ಹಾದಿಯಲ್ಲೇ ಅಂಬಲಿ ಮನೆ ಕೂಡ ಇತ್ತು. ಹೀಗಾಗಿ ನರಸಪ್ಪ ಆ ಗ್ರಾಮದ ನಿವಾಸಿ ಲಕ್ಷ್ಮಣ್ ಅಂಬಲಿ ಬಗ್ಗೆ ಅವರ ಮನೆಗೆ ಹೋಗಿ ಅವರ ಬಗ್ಗೆ ಕೇಳಿದ್ದಾನೆ. ಆಗ ಲಕ್ಷ್ಮಣನ ಹೆಂಡತಿ ಅವರು ಮಧ್ಯಾಹ್ನನೇ ಮೀನನ್ನ ಹಿಡಿಯಲು ನದಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾಳೆ ಅಷ್ಟೇ. ಆಗ ನರಸಪ್ಪ ಇರಬಹುದು, ಬೈಕ್ ಅನ್ನ ಬಿಟ್ಟು ಎಲ್ಲೋ ಹೋಗಿರಬಹುದು, ವಾಪಸ್ಸು ಬರಬಹುದು ಅಂತ ಅಂದುಕೊಂಡು ತಾನು ಸುಮ್ಮನೆ ತನ್ನ ಮನೆಗೆ ಹೋಗಿದ್ದಾನೆ. ಯಾವಾಗ ರಾತ್ರಿ 9 ಗಂಟೆ ಆದರೂ ಲಕ್ಷ್ಮಣ ಹಾಗೂ ಮಕ್ಕಳು ಯಾವಾಗ ಬರುವುದಿಲ್ಲವೋ ಆಗ ಲಕ್ಷ್ಮಣನ ಹೆಂಡತಿ ಗಾಬರಿಯಾಗಿ ನರಸಪ್ಪನ ಬಳಿ ಹೋಗಿದ್ದಾಳೆ. ಆ ಬೈಕು ಎಲ್ಲಿ ನಿಂತಿತ್ತು ಅಂತ ಕೇಳಿದ್ದಾಳೆ. ಯಾಕಂದ್ರೆ ರಾತ್ರಿ 9 ಆದರೂ ಕೂಡ ಲಕ್ಷ್ಮಣ ಮತ್ತು ಅವನ 2 ಮಕ್ಕಳು ಮೀನು ಹಿಡಿಯಲು ಹೋದವರು ವಾಪಸ್ಸು ಇನ್ನೂ ಬಂದಿರಲಿಲ್ಲ. ತಕ್ಷಣ ಲಕ್ಷ್ಮಣ ಮತ್ತು ಇತರ 4 ಆ ನದಿಯ ಪಕ್ಕ ಅಂದ್ರೆ ಆ ಬೈಕು ನಿಂತ ಜಾಗಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋದಾಗ ಆ ಬೈಕು ಇನ್ನೂ ಅಲ್ಲೇ ಇತ್ತು. ಹಾಗಾದ್ರೆ ಲಕ್ಷ್ಮಣ ಮತ್ತು ಅವನ 2 ಮಕ್ಕಳು ರಮೇಶ ಮತ್ತು ಯಲ್ಲಪ್ಪ ಎಲ್ಲಿ ಹೋದರು ಅಂತ ಎಲ್ಲರೂ ಹುಡುಕಲು ಆರಂಭಿಸಿದ್ದಾರೆ ಹಾಗೂ ಗಾಬರಿ ಕೂಡ ಆಗಿದ್ದಾರೆ. ಯಾಕಂದ್ರೆ ಆ ಜಾಗದಲ್ಲಿ ಆಗಾಗ ಮೊಸಳೆಗಳ ಕಾಟ ಕೂಡ ಜಾಸ್ತಿ ಇತ್ತು. ಇದು ಇನ್ನಷ್ಟು ಅವರನ್ನ ಆತಂಕ ಹೆಚ್ಚಿಸಿತ್ತು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ನಿವಾಸಿ ಲಕ್ಷ್ಮಣರಾಮ ಅಂಬಲಿ 49 ವಯಸ್ಸು ಹಾಗೂ ಅವನ ಮಕ್ಕಳಾದ ರಮೇಶ್ ಅಂಬಲಿ ಮತ್ತು ಯಲ್ಲಪ್ಪ ಅಂಬಲಿ ಬುಟ್ಟಿಯ ಸಹಾಯದಿಂದ ಒಟ್ಟಿಗೆ ನದಿಗೆ ಇಳಿದು ಬಲೆ ಹಾಕಲು ಪ್ರಯತ್ನಿಸಿದ್ದು ಬುಟ್ಟಿ ಮುಳುಗುವುದರಿಂದ ಎಲ್ಲರೂ ಸಾವನ್ನಪ್ಪಿದ್ದರು. 2024 ನವೆಂಬರ್ 17ನೇ ತಾರೀಕು ಸೋಮವಾರ ಬೆಳಗ್ಗೆ ಆಗಮಿಸಿದ ಎನ್ಡಿಆರ್ಎಫ್ ತಂಡ ಶೋಧ ಕಾರ್ಯ ನಡೆಸಿ ಮೃತದೇಹಗಳನ್ನ ಪತ್ತೆ ಹಚ್ಚಿತ್ತು. 3 ಮೃತದೇಹಗಳು ಪತ್ತೆಯಾದ ಅರ್ಧ ಕಿಲೋಮೀಟರ್ ಹಂತದಲ್ಲಿಯೇ ಮೃತರ ಸ್ವಗ್ರಾಮವಿತ್ತು. 100 ಜನ ಆಗಮಿಸಿ ಕಣ್ಣೀರ್ ಹಾಕಿದ್ದರು. ಸಂಬಂಧಿಕರ ರೋದನ ಮುಗಿಲು ಮುಟ್ಟಿತ್ತು. ಈ ಘಟನೆ ಕುರಿತು ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ದಾಖಲಾಗಿತ್ತು. ಈ ಘಟನೆ ನಡೆದಿದ್ದು ದುರಾದೃಷ್ಟ ಘಟಪ್ರಭಾ ಹಿನ್ನೀರಿನಲ್ಲಿ. ಘಟಪ್ರಭಾ ನದಿ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಸಮುದ್ರ ಮಟ್ಟಕ್ಕಿಂತ 884 ಮೀಟರ್ ಎತ್ತರದಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಚೌಕುಲ್ ಪ್ರದೇಶದಲ್ಲಿ ಹುಟ್ಟುತ್ತದೆ. ಇಲ್ಲಿಯೇ ಈ ನದಿಗೆ ಪಾಟಕವಾಡ ಬಳಿ ಒಂದು ಅಣೆಕಟ್ಟನ್ನು ಕೂಡ ಕಟ್ಟಲಾಗಿದೆ. ಈ ಘಟಪ್ರಭಾ ನದಿ ಮೋದಗೆ ಎಂಬ ಗ್ರಾಮದ ಬಳಿ ಕರ್ನಾಟಕವನ್ನ ಪ್ರವೇಶಿಸುತ್ತದೆ. ಹೀಗೆ ಇದು ಬೆಳಗಾವಿ ಜಿಲ್ಲೆಯನ್ನ ಮೊಟ್ಟ ಮೊದಲ ಬಾರಿಗೆ ಪ್ರವೇಶಿಸುತ್ತದೆ. ಮುಂದೆ ಇದು ಕೆಲವು ಕಿಲೋಮೀಟರ್ಗಳು ಹರಿದು ಹುಕ್ಕೇರಿ ತಾಲೂಕಿನ ಹಿಡಕಲ್ ಗ್ರಾಮದ ಬಳಿ ಈ ಘಟಪ್ರಭಾ ನದಿಗೆ ಒಂದು ಅದ್ಭುತವಾದಂತಹ ಅಣೆಕಟ್ಟನ್ನ ಕಟ್ಟಲಾಗಿದೆ. ಇದನ್ನೇ ರಾಜ ಲಕ್ಕಮ್ಮನಗೌಡ ಅಣೆಕಟ್ಟೆಂದು ಕರೆಯುತ್ತಾರೆ. ಆದರೆ ಇದು ಹೆಚ್ಚಾಗಿ ಪರಿಚಯವಾಗಿರುವುದು ಹಾಗೂ ಪ್ರಸಿದ್ಧಿಯನ್ನ ಪಡೆದಿರುವುದು ಹಿಡಕಲ್ ಡ್ಯಾಮ್ ಅಥವಾ ಘಟಪ್ರಭಾ ಡ್ಯಾಮ್ ಎಂದೇ. ಈ ಡ್ಯಾಮ್ ಅನ್ನ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಬಳಿ 1977ರಲ್ಲಿ ಕಟ್ಟಲಾಗಿತ್ತು. ಕೃಷ್ಣಾ ನದಿಯ ಉಪನದಿಯಾಗಿರುವ ಘಟಪ್ರಭಾ ನದಿಗೆ ಈ ಅಣೆಕಟ್ಟನ್ನ ಕಟ್ಟಲಾಗಿದ್ದು ಇದರ ಎತ್ತರ ಸರಿಸುಮಾರು 64.4 ಮೀಟರ್ ಎತ್ತರವಾಗಿದೆ. ಇದಕ್ಕೆ 10 ವರ್ಟಿಕಲ್ ಕ್ರೆಸ್ಟ್ ಗೇಟ್ಗಳನ್ನ ಅಳವಡಿಸಲಾಗಿದೆ. ಈ ಜಲಾಶಯನ ಸುಮಾರು 51.16 ಟಿಎಂಸಿ ನೀರನ್ನ ಸಂಗ್ರಹಿಸುತ್ತದೆ. ಅಷ್ಟೇ ಅಲ್ಲದೆ ಈ ಭಾಗದ 10,20,000 ಎಕರೆ ಜಮೀನಿಗೆ ನೀರಾವರಿಯನ್ನ ಒದಗಿಸುತ್ತದೆ. ಅಂದಾಜು 9.4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಅಣೆಕಟ್ಟನ್ನ ನಿರ್ಮಿಸಲಾಗಿತ್ತು. ಈ ಜಲಾಶಯವನ್ನ ಸುಮಾರು 3 ಹಂತಗಳಲ್ಲಿ ನಿರ್ಮಿಸಲಾಗಿದೆ. ಕೊನೆಯದಾಗಿ 2009ರಲ್ಲಿ 3ನೇ ಹಂತದ ನಿರ್ಮಾಣ ಕಾರ್ಯ ಸುಗಮವಾಗಿ ಮುಗಿದಿತ್ತು. ಈ ಹಿಡಕಲ್ ಡ್ಯಾಮು ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಯ ಜೀವನಾಡಿಯಾಗಿದೆ. ಮಳೆಗಾಲದ ಸಮಯದಲ್ಲಿ ಈ ಅಣೆಕಟ್ಟಿನಿಂದ ಗೇಟ್ಗಳ ಮೂಲಕ ನೀರು ಹರಿಯುವುದನ್ನ ನೋಡುವುದೇ ಒಂದು ಸುಂದರ ಹಾಗೂ ವಿಶಿಷ್ಟ ಅನುಭವ ಅಂತ ಹೇಳಬಹುದು. ಮಳೆಗಾಲದಲ್ಲಿ ಭಾರಿ ಮಳೆಯಾದಾಗ ಈ ಒಂದು ಅಣೆಕಟ್ಟಿನಿಂದ ಗೇಟ್ಗಳ ಮೂಲಕ ನೀರನ್ನ ಹೊರಗೆ ಬಿಡಲಾಗುತ್ತದೆ. ಈ ಸಮಯದಲ್ಲಿ ಹಿಡಕಲ್ಲು ಸುತ್ತಮುತ್ತ ಇರುವ ಗ್ರಾಮಗಳಲ್ಲಿ ಪ್ರವಾಹ ಬಂದು ಹಲವಾರು ಗ್ರಾಮಗಳು ಜಲಾವೃತ ಆಗುವ ಹಲವಾರು ಘಟನೆಗಳು ನಮ್ಮ ಮುಂದೆ ಇವೆ. ಇದೇ ಕಾರಣ ಹಲವಾರು ಸಂದರ್ಭದಲ್ಲಿ ಅನಾಹುತಗಳಾಗಿ ಜನರು ಮತ್ತು ಜಾನುವಾರುಗಳು ತಮ್ಮ ಪ್ರಾಣವನ್ನ ಕಳೆದುಕೊಂಡಿರುವ ಪರಿಸ್ಥಿತಿ ಕೂಡ ಹಿಂದೆ ಉಂಟಾಗಿತ್ತು.
ಹಿಂದೊಮ್ಮೆ ಈ ನದಿಯಲ್ಲಿ ಭಯಾನಕ ಹಾವುಗಳು ಕೂಡ ಇರುತ್ತಿದ್ದವು ಅನ್ನುವ ಮಾಹಿತಿ ಕೂಡ ಇದೆ. ಆದ್ರೆ ಈ ಹಾವುಗಳು ಕಾಲಕ್ರಮೇಣ ಕಡಿಮೆಯಾಗಿರುವುದು ಕೂಡ ಕಂಡು ಬಂದಿದೆ. ಪ್ರತಿ ವರ್ಷ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಆಶ್ರಯ ಈ ಹಿಡಕಲ್ ಅಣೆಕಟ್ಟಾಗಿದೆ. ಈ ಜಲಾಶಯದ ನೀರನ್ನ ನಂಬಿಕೊಂಡು ಈ ಎರಡು ಜಿಲ್ಲೆಯ ರೈತರು ವ್ಯವಸಾಯವನ್ನು ಕೂಡ ಮಾಡುತ್ತಾರೆ. ಈ ಡ್ಯಾಮಿನ ಸಮೀಪದಲ್ಲಿಯೇ ಸುಂದರ ಹಾಗೂ ಅದ್ಭುತವಾದಂತಹ ಉದ್ಯಾನವನವನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಇದನ್ನ ಇಲ್ಲಿ ಮಿನಿ ಬೃಂದಾವನ ಎಂದೇ ಕರೆಯುತ್ತಾರೆ. ಸಾವಿರಾರು ಪ್ರವಾಸಿಗರು ಪ್ರತಿ ವರ್ಷ ಈ ಜಾಗಕ್ಕೆ ತಮ್ಮ ಕುಟುಂಬದೊಂದಿಗೆ ಬಂದು ಪಿಕ್ನಿಕ್ ಕೂಡ ಮಾಡಲು ಬರುತ್ತಾರೆ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನ ಕಟ್ಟಿರುವುದರಿಂದ ಇದನ್ನ ಘಟಪ್ರಭಾ ಅಣೆಕಟ್ಟೆಂದೇ ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ಈ ಅಣೆಕಟ್ಟಿಗೆ ರಾಜ ಲಕ್ಷ್ಮಣಗೌಡ ಅಣೆಕಟ್ಟು ಎಂದು ಕೂಡ ಕರೆಯಲು ಕಾರಣ ಇದೆ. ಹಿಂದೆ ಈ ಭಾಗದಲ್ಲಿ ವಾಸವಾಗಿದ್ದ ವಂಟಮುರಿ ಸಂಸ್ಥಾನದ ರಾಜ ಲಕ್ಷ್ಮಣಗೌಡ ಸರ್ದೇಸಾಯಿ ಅವರು ಇಂಗ್ಲೆಂಡಿನಲ್ಲಿ ಪದವಿಯನ್ನ ಮುಗಿಸಿ ಬ್ರಿಟಿಷ್ ಸಂಸ್ಥಾನದ ಅಡಿಯಲ್ಲಿ ನ್ಯಾಯಾಧೀಶರಾಗಿ ಕೆಲಸವನ್ನ ಮಾಡುತ್ತಿದ್ದರು. ಸಮಾಜದ ಬಗ್ಗೆ ಅಪಾರ ಕಾಳಜಿ ಇದ್ದುದರಿಂದ ರಾಜ ಲಕ್ಷ್ಮಣಗೌಡ ಈ ಪ್ರದೇಶದಲ್ಲಿ ಹಲವಾರು ಜನ ಉಪಯೋಗಿ ಕೆಲಸವನ್ನ ಕೂಡ ಮಾಡಿದ್ದರು. ಅಂದರೆ ತಮ್ಮ ಖರ್ಚಿನಲ್ಲಿಯೇ ರಸ್ತೆಗಳನ್ನ, ಚರಂಡಿಗಳನ್ನ, ಮನೆಗಳನ್ನ, ಶಾಲೆಗಳನ್ನ ಕಟ್ಟಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಚಿಕ್ಕ ಚಿಕ್ಕ ಸೇತುವೆಗಳನ್ನ ಕೂಡ ಕಟ್ಟಿಸಿದ್ದಾರೆ. ಲಕ್ಷ್ಮಣಗೌಡರ ಸಮಾಜ ಸೇವೆಯನ್ನ ನೆನೆಯುವ ಸಲುವಾಗಿ ಮತ್ತು ಹಿಡಕಲ್ ಜಲಾಶಯವನ್ನು ಕಟ್ಟಿದಾಗ ವಂಟುಮುರಿ ಗ್ರಾಮ ಮುಳುಗಿದ ಕಾರಣ ಈ ಜಲಾಶಯಕ್ಕೆ ರಾಜ ಲಕ್ಷ್ಮಣಗೌಡ ಜಲಾಶಯ ಎಂದೇ ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ನೂರಾರು ದೇವಾಲಯಗಳು ಕೂಡ ಈ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆ ಹೊಂದಿವೆ. ಅವುಗಳಲ್ಲಿ ಪ್ರಮುಖವಾಗಿರುವುದು ಪ್ರಭುಸ್ವಾಮಿ ದೇವಸ್ಥಾನ ಕೂಡ ಒಂದಾಗಿದೆ. ಬೇಸಿಗೆಯಲ್ಲಿ ಈ ಜಲಾಶಯದ ನೀರು ಕಡಿಮೆಯಾದಾಗ ಮಾತ್ರ ಈ ದೇವಸ್ಥಾನ ಗೋಚರಿಸುತ್ತದೆ. ಹೆಚ್ಚಾಗಿ ಫೆಬ್ರವರಿ ತಿಂಗಳಿಂದ ಮೇ ತಿಂಗಳವರೆಗೂ ಈ ದೇವಾಲಯಕ್ಕೆ ಭಕ್ತಾದಿಗಳು ನಿರಂತರವಾಗಿ ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನ ಕೂಡ ಪಡೆಯುತ್ತಾರೆ. ವಿಶೇಷತೆ ಏನೆಂದರೆ 9 ತಿಂಗಳು ಕಾಲ ನೀರಿನಲ್ಲಿ ಇರುವ ಈ ದೇವಾಲಯ ಇಂದಿಗೂ ಕೂಡ ತನ್ನ ಸುಂದರತೆಯನ್ನ ಮತ್ತು ವಾಸ್ತುಶಿಲ್ಪವನ್ನ ಹಾಗೆಯೇ ಕಾಪಾಡಿಕೊಂಡು ಬಂದಿದೆ. ತಾಯಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಈ ಹಿಡಕಲ್ ಜಲಾಶಯ ಬೆಳಗಾವಿಯಿಂದ ಸರಿಸುಮಾರು 49 ಕಿಲೋಮೀಟರ್ ದೂರದಲ್ಲಿದ್ದರೆ ಗೋಕಾಕ್ನಿಂದ 33 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ತಾಲೂಕು ಕೇಂದ್ರವಾದಂತಹ ಹುಕ್ಕೇರಿಯಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ಈ ಅಣೆಕಟ್ಟಿನಿಂದ ಮುಂದೆ ಘಟಪ್ರಭಾ ನದಿಯು ಗೋಕಾಕ್ ತಾಲೂಕನ್ನ ಪ್ರವೇಶಿಸುತ್ತದೆ. ಗೋಕಾಕ್ ಜಲಪಾತ ಕರ್ನಾಟಕದ 2ನೇ ಅತಿ ದೊಡ್ಡ ಜಲಪಾತವಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಈ ಜಲಪಾತವು ಘಟಪ್ರಭಾ ನದಿಯಿಂದ ಉಂಟಾಗಿದೆ. ಗೋಕಾಕ್ ಜಲಪಾತವು ಅಮೆರಿಕ ದೇಶದ ನಯಾಗರ ಜಲಪಾತವನ್ನ ಹೋಲುವುದರಿಂದ ಇದನ್ನ ಭಾರತದ ನಯಾಗರ ಎಂದೇ ಕರೆಯಲಾಗುತ್ತದೆ. 180 ಅಡಿಯಿಂದ ಧುಮುಕುವ ನೀರು ಇಲ್ಲಿ ನಯನ ಮನೋಹರ ದೃಶ್ಯವನ್ನ ನಿರ್ಮಿಸುತ್ತದೆ. ವರ್ಷದ ಜೂನ್ ಆರಂಭದಿಂದ ಡಿಸೆಂಬರ್ ವರೆಗೂ ಇಲ್ಲಿಗೆ ಭೇಟಿ ನೀಡಬಹುದು. ಮಳೆಗಾಲದಲ್ಲಿ ದಪ್ಪ ಕೆಂಪು ಕಂದು ಬಣ್ಣದ ನೀರು ಬಂಡೆಯ ಅಂಚನ್ನ ಉಜ್ಜುತ್ತಾ ಸ್ವಲ್ಪ ದೂರದಿಂದ ಕೇಳಿಸುವ ಸಣ್ಣ ಗರ್ಜನೆಯೊಂದಿಗೆ ಹರಿದು ಬೀಳುತ್ತದೆ. ನದಿಗೆ ಅಡ್ಡಲಾಗಿ ಒಂದು ತೂಗು ಸೇತುವೆಯನ್ನ ಕೂಡ ಇಲ್ಲಿ ಕಟ್ಟಲಾಗಿದೆ. ಇದರ ಅಳತೆ 201 ಮೀಟರ್ ಅಂದ್ರೆ 659 ಅಡಿಯಾಗಿದೆ. ಇದರ ಎತ್ತರ ಕಲ್ಲು ಹಾಸಿಗೆಯಿಂದ 14 ಮೀಟರ್ ಅಂದ್ರೆ 46 ಅಡಿಯ ಮೇಲೆ ನಿಂತಿದೆ. ಹಳೆಯದೊಂದು ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ. ಇದು ವಿದ್ಯುತ್ ಅನ್ನ 1887ರಲ್ಲಿಯೇ ಮೊದಲ ಬಾರಿಗೆ ಇಲ್ಲಿ ಉತ್ಪಾದಿಸಲಾಗಿತ್ತು. ಮುಂದೆ ಘಟಪ್ರಭಾ ನದಿ ಇದು ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿದು ಬಾಗಲಕೋಟೆ ತಾಲೂಕಿನ ಕಲಾದಿ ಗ್ರಾಮದಿಂದ ಈಶಾನ್ಯ ದಿಕ್ಕಿಗೆ 35 ಕಿಲೋಮೀಟರ್ ದೂರದಲ್ಲಿ ಕೃಷ್ಣಾ ನದಿಯನ್ನ ಚಿಕ್ಕ ಸಂಗಮದಲ್ಲಿ ಸಂಗಮಿಸುತ್ತದೆ. ಘಟಪ್ರಭಾ ನದಿಯ ಜಲಾಯನ ಪ್ರದೇಶವು 2829 ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ. ಇದಕ್ಕೆ ಹಿರಣ್ಯಕೇಶಿ ಮತ್ತು ತಾಮ್ರಪರ್ಣ, ಮಾರ್ಕಂಡೇಯ ನದಿಗಳು ಘಟಪ್ರಭಾ ನದಿಯ ಉಪನದಿಗಳಾಗಿವೆ. ಬೇಸಿಗೆ ಪ್ರಾರಂಭವಾದಾಗ ಘಟಪ್ರಭಾ ನದಿಯ ನೀರಿನ ಮಟ್ಟದಲ್ಲಿ ಇಳಿಕೆ ಕಂಡು ಬರುತ್ತದೆ. ಇದೇ ಸಂದರ್ಭದಲ್ಲಿ ನದಿಯ ಪಾತ್ರದ ಭೂಮಿಯಲ್ಲಿ ಮೊಸಳೆಗಳ ಹಾವಳಿ ಕೂಡ ಹೆಚ್ಚಾಗುತ್ತದೆ. ಕೃಷಿ ಕಾರ್ಯಕ್ಕೆ ಬರುವ ರೈತರಿಗೆ ಮೊಸಳೆಗಳ ಭಯ ಕೂಡ ಕಾಡುತ್ತದೆ. ಘಟಪ್ರಭಾ ನದಿಯಲ್ಲಿ ಮೊಸಳೆಗಳು ಆಗಾಗ ಕಾಣಿಸಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಆದರೆ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಗಾತ್ರದ ಮೊಸಳೆ ಕಂಡಿದ್ದು ಜನರಲ್ಲಿ ಭಯದ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಿದೆ. ಏನೇ ಇರಲಿ ಹೇಗೆ ಇರಲಿ ಸ್ನೇಹಿತರೆ, ಪ್ರಕೃತಿ ಅಂದ್ರೆ ಆಶ್ಚರ್ಯಗಳು, ವಿಚಿತ್ರಗಳು ಹಾಗೂ ಅಪಾಯಗಳು ಇದ್ದಿದ್ದೇ. ಆದ್ರೆ ನಿಮಗೆ ಅವಕಾಶ ಸಿಕ್ಕರೆ ದಯವಿಟ್ಟು ಒಮ್ಮೆ ನೀವು ಹಿಡಕಲ್ ಅಣೆಕಟ್ಟಿಗೆ ಭೇಟಿ ಕೊಟ್ಟು ಆ ಸುಂದರ ಕ್ಷಣಗಳನ್ನ ನೀವು ಕ್ರಿಯೇಟ್ ಮಾಡಬಹುದು. ಹಿಡಕಲ್ ಅಣೆಕಟ್ಟು ಹಾಗೂ ಘಟಪ್ರಭಾ ನದಿಯ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಮಾತ್ರ ಇದನ್ನ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಎಲ್ಲರ ಜೊತೆ ಶೇರ್ ಮಾಡಿ.